ಪ್ರಧಾನಿ ಮೋದಿ ಆಡಳಿತದಲ್ಲಿ ದೇಶದಲ್ಲಿ ಭಯೋತ್ಪಾದನೆ ನಿಂತಿದ್ದು ದೇಶದ ಯಾವ ಹಳ್ಳಿಯಲ್ಲೂ ಬಾಂಬ್ ಸಿಡಿದಿಲ್ಲ. ಬಿಜೆಪಿ ಆಡಳಿತದಲ್ಲಿ ನಕ್ಸಲ್ ಚಟುವಟಿಕೆಯು ಸಂಪೂರ್ಣ ನಿಂತುಹೋಗಿದೆ. ಆಡಳಿತ, ರಾಜಕೀಯ, ಸಾಂಸ್ಕೃತಿಕವಾಗಿ ಹೀಗೆ 3 ರೀತಿಯಲ್ಲಿ ಮೋದಿ ದೇಶವನ್ನು ಪರಿವರ್ತನಾ ಹಾದಿಗೆ ತಂದಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತದ 8ನೇ ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲ ಕ್ಷೇತ್ರದಿಂದ ಹಮ್ಮಿಕೊಂಡ ವಿಕಾಸ್ ತೀರ್ಥ ಬೈಕ್ ರ್ಯಾಲಿಯ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡ್ತಾ ಇದ್ದರು. ದೇಶದಲ್ಲಿ ಹಿಂದೆ ಆಡಳಿತ ನಡೆಸಿದ್ದ ಕಾಂಗ್ರೆಸ್ ಭ್ರಷ್ಟಾಚಾರ, ಭಯೋತ್ಪಾದನೆ, ವಂಶಾಡಳಿತ ಕೊಡುಗೆ ನೀಡಿದೆ. ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಅಲ್ಲಿನ ಅಧ್ಯಕ್ಷರು ಪ್ರಧಾನಿ ಬಳಿ ಮಾತನಾಡಿ 4 ಬಾರಿ ಯುದ್ಧ ನಿಲ್ಲಿಸಿ 22,000 ಭಾರತೀಯರ ವಿದ್ಯಾರ್ಥಿಗಳ ಜೊತೆಗೆ ಪಕ್ಕದ ರಾಷ್ಟ್ರದ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಕರೆತಂದಿದ್ದಾರೆ ಎಂದರು. बजने लगा हुआ अपना ऑपरेशन ಒಂದು ಕಾಲಘಟ್ಟಗಳಿತ್ತು. ನಾವು ಬರಿತಾ ಹೇಳ್ತಿದ್ದೆವು, ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗ್ತದೆ. ನರೇಂದ್ರ ಮೋದಿಯ ಆಡಳಿತದ ಪೂರ್ವ ಮತ್ತು ನಂತರ ಅನ್ನತಕ್ಕಂಥ ಉಲ್ಲೇಖ ನರೇಂದ್ರ ಮೋದಿಯ ಯುಗ ಪ್ರಾರಂಭ ಆಗಿದೆ. ದೇಶದಲ್ಲಿ ಮೋದಿ ಯುಗ ಆರಂಭ ಆಗಿದೆ. ಉಪನ್ಯಾಸವನ್ನ ಈ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಾಮಿ, ಕಾಂಗ್ರೆಸ್ ಈ ದೇಶಕ್ಕೆ 3 ಕೊಡುಗೆಗಳನ್ನು ಕೊಟ್ಟಿದೆ. 1ನೇದು ಭ್ರಷ್ಟಾಚಾರ, 2ನೇದು ಭಯೋತ್ಪಾದನೆ, 3ನೇದು ವಂಶಾಡಳಿತ. ಈ ದೇಶದಲ್ಲಿ ಮೊದಲ ಬಾರಿಗೆ ಭ್ರಷ್ಟಾಚಾರವು ನಿರ್ಮಾಣ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ನಿಂದ. ಬಡವರ ಉದ್ಧಾರ ಹೇಳಿರ್ತಕ್ಕಂಥ ಕಾಂಗ್ರೆಸ್ ಕೇವಲ ಗಾಂಧಿ ಕುಟುಂಬದ ಉದ್ಧಾರ ಆಗಿದೆ, ಕೇವಲ ಸಿದ್ದರಾಮಯ್ಯ ಕುಟುಂಬದ ಉದ್ಧಾರ ಆಗಿದೆ ಬಿಟ್ಟರೆ ಈ ದೇಶದ ಯಾವ ಬಡವನ ಮನೆಯ ಉದ್ಧಾರ ಕಾಂಗ್ರೆಸ್ನಿಂದ ಆಗಿಲ್ಲ.